ವಿಪಕ್ಷಗಳ ಪ್ರೇರಣೆಯಿಂದ ಭಾರತ್ ಬಂದ್ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದ್ ಕರೆಯನ್ನ ವಿಫಲಗೊಳಿಸಿದ್ದಾರೆ। ದೇಶದೆಲ್ಲೆಡೆ ಬಂದ್ ಕರೆ ಕೊಟ್ಟವರು ನಿರಾಶರಾಗಿದ್ದಾರೆ। ಬಂದ್ ಇಲ್ಲದೆ ಜನರು ನಿರಾಳರಾಗಿದ್ದಾರೆ ಅಂತ ಹೇಳಿದರು। ಕೆಲವು ಕಡೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೆಲ್ಲರೂ ಕೂಡ ಈ ಬಂದನ್ನು ಸಂಪೂರ್ಣವಾಗಿ ವಿಫಲವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನಾವು ಗಮನಿಸುತ್ತೇವೆ। ಜನಜೀವನ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ। ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ಭಾರತದಲ್ಲಿ ಬಂದಿನ ಬಗ್ಗೆ ಇರುವಂಥ ಏನು ಆಶಾವಾದಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಿರಾಶೆಯಾಗಿದೆ। ಬಂದಿಲ್ಲದೆ ಜನತೆ ನಿರಾಳವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ। ಈ ಬಂದ್ ವಿಫಲ ಆಗಲಿಕ್ಕೆ ಕಾರಣೀಭೂತರಾದಂಥ ಸಾರ್ವಜನಿಕರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳೂರಿಗೆ ಬಂದರೆ ಪ್ರತಿಭಟನೆ ಮಾಡುತ್ತೇನೆ ಎಂಬ ಐವಾನ್ ಡಿಸೋಜಾ ಹೇಳಿಕೆಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟು ನೀಡಿದ್ದಾರೆ। ಹರಿಯುವ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕೆ ಎಂದು ಪ್ರಶ್ನಿಸಿದ ಅವರು, ಗೃಹ ಸಚಿವರು ಮಂಗಳೂರಿಗೆ ಬಂದರೆ ಸಂಭ್ರಮ ಪಡಬೇಕು। ಕಾಯ್ದೆಯ ಬಗ್ಗೆ ಮನವರಿಕೆ ಮಾಡಲು ಗೃಹ ಸಚಿವರೇ ಬರುತ್ತಿದ್ದಾರೆ। ಮನೆ ಬಾಗಿಲಿಗೆ ಬರುವಾಗ ಎಲ್ಲರೂ ಸ್ವಾಗತಿಸುತ್ತಾರೆ ಅಂದುಕೊಂಡಿದ್ದೆ, ಆದರೆ ಐವಾನ್ ಡಿಸೋಜಾ ಅಷ್ಟು ಸಣ್ಣತನ ಪ್ರದರ್ಶಿಸದೆ ಸ್ವಾಗತಿಸಲಿ ಎಂದು ಅವರು ಹೇಳಿದರು। ನಮ್ಮಲ್ಲಿ ಒಂದು ಪ್ರೀತಿ ಮಾತಾಡ್ತಾರೆ ಗಾದೆ, ಹರಿಯುವ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಅಂತೇಳಿ। ಇವತ್ತು ಭಾರತ ದೇಶದ ಗೃಹ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ ಮತ್ತು ಒಂದು ಕಾಯ್ದೆ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ತಾರೆ ಅನ್ನೋದೇ ಬಹುದೊಡ್ಡ ಸಂಭ್ರಮ ಮತ್ತು ಆಶಾವಾದದಲ್ಲಿ ಜನತೆ ಇದ್ದಾರೆ। ಹಾಗಾಗಿ ಗೃಹ ಮಂತ್ರಿಗಳು, ಭಾರತ ದೇಶದ ಗೃಹ ಮಂತ್ರಿಗಳು ಮನೆ ಬಾಗಿಲಿಗೆ ಬರುವಾಗ ಐವಾನ್ ಡಿಸೋಜರು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ। ಅಷ್ಟು ಸಣ್ಣತನವನ್ನು ಅವರು ಪ್ರದರ್ಶಿಸಬಾರದು, ಅವ್ರನ್ನ ಸ್ವಾಗತ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾರೆ।